ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು, ಮಂಗಳೂರಿನಲ್ಲೂ ತುರ್ತು ಸೇವೆ ಬಿಟ್ಟು ಎಲ್ಲವೂ ಸಂಪೂರ್ಣ ಬಂದ್ ಆಗಲಿದೆ. ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಆಸ್ಪತ್ರೆ, ಮೆಡಿಕಲ್, ಹಾಲು ಹೊರತುಪಡಿಸಿ ಇನ್ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಎಂದು ಮಂಗಳೂರು ಕಮಿಷನರೇಟ್ನ ಡಿಸಿಪಿ ಹರಿರಾಮ್ ಶಂಕರ್ ಸ್ಪಷ್ಟಪಡಿಸಿದ್ದಾರೆ. ನಗರದ ಸರ್ಕ್ಯೂಟ್ ಹೌಸ್ ಸಮೀಪ ವೀಕೆಂಡ್ ಕರ್ಫ್ಯೂ ಸಂದರ್ಭ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಪೊಲೀಸರಿಗೆ ನಿರ್ದೇಶನ ನೀಡಿದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕರ್ಫ್ಯೂ ಕುರಿತ ನಿರ್ದೇಶನಗಳ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಕೇಂದ್ರ, ಉತ್ತರ, ದಕ್ಷಿಣ ಹಾಗೂ ಸಂಚಾರ ಉಪವಿಭಾಗಗಳಿಗೆ ಸೂಚನೆ ನೀಡಲಾಗಿದೆ. ಅನಗತ್ಯವಾಗಿ ಸಂಚರಿಸುವ ವಾಹನಗಳನ್ನು ಮುಟ್ಟುಗೋಲು ಹಾಕಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಸಾರ್ವಜನಿಕರು ಪೊಲೀಸರೊಂದಿಗೆ ವಾದ ಮಾಡುವ ಅಗತ್ಯವಿಲ್ಲ. ತುರ್ತು ಸಂದರ್ಭ ಇದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತೋರಿಸಬೇಕು ಎಂದು ಹೇಳಿದರು. ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಅವಕಾಶವಿಲ್ಲ, ಆದರೆ ಆನ್ಲೈನ್ ಫುಡ್ ಡೆಲಿವರಿಗೆ ಅನುಮತಿ ನೀಡಲಾಗಿದೆ. ಶನಿವಾರ ಮತ್ತು ರವಿವಾರ ನಗರದ ಒಳದಾರಿಗಳನ್ನು ಮುಚ್ಚಲಾಗುವುದು. ಎಲ್ಲ ವಾಹನಗಳು ಚೆಕ್ಪೋಸ್ಟ್ ಮೂಲಕವೇ ತೆರಳಲು ಸಿದ್ಧತೆ ನಡೆಸಲಾಗಿದೆ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ 35 ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಪ್ರತಿ ಚೆಕ್ಪೋಸ್ಟ್ನಲ್ಲೂ 10ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ಹೆಚ್ಚುವರಿಯಾಗಿ ನಗರ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರನ್ನು ಬಳಸಿಕೊಳ್ಳಲಾಗುವುದೆಂದು ಅವರು ಹೇಳಿದರು. ಸ್ಪೆಷಲ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಕೆಲವೊಂದು ಆದೇಶಗಳು ನೀಡಿದರು. ಅದರ ಪ್ರಕಾರ ಮೆಡಿಕಲ್ ಅಂಗಡಿ ಮತ್ತು ಹಾಲಿನ ಅಂಗಡಿ ಮತ್ತು ಗೌರ್ಮೆಂಟ್ ಆಫೀಸಸ್ ಮೂರು ಬಿಟ್ಟರೆ ಯಾವುದೇ ರೀತಿಯಲ್ಲಿರುವಂಥ ಆ್ಯಕ್ಟಿವಿಟೀಸಿಗೂ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳಿಗೆ 100 ACP ಆಫೀಸುಗಳಲ್ಲೂ, ಹಾಗಾಗಿ ಇಲ್ಲಿ ಟ್ರಾಫಿಕ್ ಪ್ಲಸ್ ಅದರ್ ಸ್ಟಾಫಿಗೆ ನಾವು ಬ್ರೀಫಿಂಗ್ ಮಾಡಿದ್ದೀವಿ. ಅವರಿಗೆ ಕ್ಲಾರಿಟಿ ಕೊಟ್ಟಿದ್ದೀವಿ. ಕ್ಲಿಯರ್ ಕಟ್ಟಾಗಿ ಪ್ರತಿಯೊಂದು ಚೆಕ್ ಪೋಸ್ಟಲ್ಲಿ ಯಾರ್ಯಾರಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವರಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ. ವೆಹಿಕಲ್ ಸೀಸ್ ಮಾಡೋದು ಫುಲ್ ಫ್ರೀಡಮ್ ಅವರಿಗೆ ಕೊಟ್ಟಿದ್ರು. ಯಾವ ರೀತಿಯಲ್ಲಿರುವಂಥ ಆರ್ಗ್ಯುಮೆಂಟ್ಸ್ ಅವ್ರಿಗೆ ಮಾಡೋದು ಅವಶ್ಯಕತೆ ಇಲ್ಲ. ಏನಾದರೂ ಇದ್ದರೆ ಜೆನ್ಯೂನ್ನೆಸ್ ಇದ್ದರೆ ಅದರದ್ದು ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ನಾಳೆ ಮೆಡಿಕಲ್ ಎಮರ್ಜೆನ್ಸೀಸು, ಹಾಲು ಇದೆರಡು ಬಿಟ್ಟರೆ ಮತ್ತು ಗೌರ್ಮೆಂಟ್ ಸರ್ವೆಂಟ್ಸ್ ಇದೆರಡು ಬಿಟ್ಟರೆ ಯಾರು ರೋಡಲ್ಲಿ ಇರಲಿಕ್ಕಿಲ್ಲ. ಆ ಥರ ಬಂದರೆ ನಾವು ಕಡ್ಡಾಯವಾಗಿ ಗಾಡಿ ಸೀಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಕೂಡ ಇನ್ಸಿಟ್ಟು ಕನ್ಸ್ಟ್ರಕ್ಷನ್, ಯಾವುದೇ ಕನ್ಸ್ಟ್ರಕ್ಷನಿಗೆ ಹೊರಗಿಂದ ಯಾರು ಹೋಗಿ ನೋಡಲಿಕ್ಕಿಲ್ಲ. ಎಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮನೆ ಒಳಗಡೆ ನಡೀತಾ ಇದ್ದರೆ ಅದು ಹಾಕ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿರುವಂಥ ಕನ್ಸ್ಟ್ರಕ್ಷನ್ಸಿಗೂ ಪರ್ಮಿಷನ್. ಸರ್ಕಾರದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಪಾಲಿಸುವ ಕುರಿತಾಗಿ ಪೊಲೀಸರಿಗೆ ಮುಂಜಾಗ್ರತಾ ನಿಯಮಗಳ ಕುರಿತಾಗಿ ಪಣಂಬೂರು ಉಪವಿಭಾಗ ಮಟ್ಟದ ಪೊಲೀಸರಿಗೆ ಮಾಹಿತಿ ಕಾರ್ಯಕ್ರಮವು ಬೈಕಂಪಾಡಿಯ ಎಪಿಎಂಸಿ ಸಂಕೀರ್ಣ ಕಟ್ಟಡದ ಬಳಿ ಜರುಗಿತು. ಪಣಂಬೂರು ಸಹಾಯಕ ಪೊಲೀಸ್ ಆಯುಕ್ತ ಎಸ್ ಮಹೇಶ್ ಕುಮಾರ್ ಅವರು ಮಾತನಾಡಿ, ಸರ್ಕಾರದ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಶುಕ್ರವಾರ ಸಂಜೆ 7ರಿಂದ ಕಟ್ಟುನಿಟ್ಟಿನ ಕ್ರಮ ಪಾಲಿಸಲು ಆದೇಶವನ್ನ ನೀಡಲಾಗಿದೆ. ಪ್ರತಿ ಠಾಣಾ ವ್ಯಾಪ್ತಿಯಲ್ಲೂ ಸಬ್ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂತೆ ಸುಮಾರು 15 ಪೊಲೀಸರ ತಂಡವು ಪ್ರತಿ ವಾಹನ ಚೆಕ್ ಪಾಯಿಂಟ್ನಲ್ಲಿ ಕಾರ್ಯಾಚರಿಸಲಿದ್ದಾರೆ. ಅಲ್ಲದೆ ಎಲ್ಲೂ ಕೂಡ ವಾಹನದ ಸವಾರರು ಸೂಕ್ತ ಮಾಹಿತಿ ನೀಡದಿದ್ದರೆ ಅಂತವರ ವಾಹನವನ್ನ ಸೀಸ್ ಮಾಡಲು ಆದೇಶಿಸಲಾಗಿದೆ. ಅಲ್ಲದೆ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ರೆ ಅಂತವರಿಗೆ ದಂಡ ಇಲ್ಲವೇ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಹೇಳಿದರು. ಇವತ್ತು ಸಂಜೆ 6 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಲಿಕ್ಕೆ ಈಗಾಗಲೇ ಸನ್ನದ್ಧರಾಗಿದ್ದೇವೆ. ಈಗಾಗಲೇ ರೋಲ್ ಕಾಲ್ ಮಾಡಿ ಸಿಬ್ಬಂದಿಗಳಿಗೆ ಸೂಕ್ತ ಸಂದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಜಿಲ್ಲಾಧಿಕಾರಿ ಆದೇಶ, ಸರ್ಕಾರಿ ಆದೇಶ ಏನು ನಮ್ಮ ಕಮಿಷನರ್ ಕೊಟ್ಟಿದ್ದಾರೆ ಪೂರಕವಾಗಿ ಅದನ್ನು ಪಾಲನೆ ಮಾಡಬೇಕು ಅನ್ನೋ ಹೇಳಲಿಕ್ಕೆ ಇದು ರೋಲ್ ಕಾಲನ್ನು ಮಾಡಿದ್ದೀವಿ. ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಮೇನ್ ಚೆಕ್ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಆ ಚೆಕ್ ಪೋಸ್ಟ್ ಯಾವ ರೀತಿ ಇರ್ತದಂದರೆ ಎಲ್ಲ ವಾಹನಗಳು, ಜನಗಳು ಓಡಾಡುವಂಥ ಒಂದು ಸೂಕ್ತವಾದ ಜಾಗವನ್ನು ನಿರ್ಧಾರ ಮಾಡಿಕೊಂಡು ಆ ಜಾಗದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸುಮಾರು 15 ಜನ ಪೊಲೀಸರು ಇರತಕ್ಕಂಥ ಒಂದು ಟೀಮನ್ನು ರಚನೆ ಮಾಡಿದ್ದೀವಿ. ಅವರು ಸಂಜೆ 6ರಿಂದ ಬೆಳಿಗ್ಗೆ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡ್ತಾರೆ. ಅಲ್ಲಿ ಅವರು ಪ್ರತಿಯೊಂದು ಅನಗತ್ಯವಾಗಿ ಓಡಾಡುವಂಥ ವಾಹನಗಳನ್ನು ಸೀಸ್ ಮಾಡಿ ಅದನ್ನು NDMA ಪ್ರಕಾರ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ, ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇದು 10 ಗಂಟೆ ತನಕ ನಡೆಯುವಂಥದ್ದು. ಅದಾದ ಮೇಲೆ ಸಂಜೆ 10 ಗಂಟೆ ಮೇಲೆ ಒಂದು ಚಿಕ್ಕ ಸ್ಟಾಫ್, ಒಂದು 5ರಿಂದ 6 ಜನನ ಜಾಗದಲ್ಲಿ ಬಿಟ್ಟಿರ್ತೀವಿ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಆಕ್ಟಿವೇಷನ್ ಶುರುವಾಗ್ತದೆ. ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಇನ್ಕ್ಲೂಡಿಂಗ್ ACPಸು, DCPಸು, ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ಎಲ್ಲ ಸ್ಟಾಫು 6 ಗಂಟೆಯಿಂದ ಚೆಕ್ ಪೋಸ್ಟ್ ಆಕ್ಟಿವೇಟ್ ಆಗ್ತದೆ. ಜೊತೆಯಲ್ಲಿ ಒಂದು ಮೊಬೈಲ್ ಟೀಮು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಮೊಬೈಲ್ ಟೀಮು ಅದರದ್ದು ಮೇಲುಸ್ತುವಾರಿಯನ್ನು ಇನ್ಸ್ಪೆಕ್ಟರ್ ವಹಿಸಿಕೊಂಡು ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಯಾವುದಾದ್ರು ಅಂಗಡಿ ಮುಂಗಟ್ಟುಗಳನ್ನು ಇದನ್ನು ಕಾನೂನಿಗೆ ಮೀರಿ ಓಪನ್ ಆಗಿರ್ತದೆ ಅವ್ರ ಮೇಲೆ ಪ್ರಕರಣ ದಾಖಲಿಸು ಮಾಡುವಂಥದ್ದು ಮತ್ತು ಅಂಗಡಿಗಳನ್ನು ಮುಚ್ಚುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈಗ ಏನು ವೀಕೆಂಡ್ ಕರ್ಫ್ಯೂ ಇದೆ, ಇದು ಸರ್ಕಾರದ ಆದೇಶ ಇದೆ, ಜಿಲ್ಲಾಧಿಕಾರಿ ಆದೇಶ ಇದೆ. ಅದರ ಪೂರಕವಾಗಿ ನಮ್ಮ ಕಮಿಷನರ್ ಕೊಟ್ಟಿರೋಂಥ ಆದೇಶದ ಮೇಲೆ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು. ಯಾವುದೇ ಇದರಲ್ಲಿ ನಿರ್ಲಕ್ಷ್ಯತೆ ಇಲ್ಲ, ಯಾವುದೇ ಲ್ಯಾಕ್ನೆಸ್ ಮಾಡಬಾರ್ದು ಅಂತೇಳಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೀವಿ. ಇದನ್ನು ಕಟ್ಟುನಿಟ್ಟಾಗಿ ಮಾಡ್ತೀವಿ. ಜನಗಳ ರೀತಿ ಸಹಕಾರ ಕೊಡಬೇಕಾಗ್ತದೆ.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.